ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಹಾಗೆಯೇ ಲವ್ಮಾ ಬ್ಯೂಟಿ ಸೋಪ್. ಪ್ರತಿಯೊಂದು ಊರಿಗೂ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇರುತ್ತೆ. ಅದು ಬರೀ ಉಡುಗೆ ತೊಡುಗೆಗೆ ಸೀಮಿತವಾಗಿಲ್ಲ, ಬದಲಾಗಿ ಅಡುಗೆಯಲ್ಲೂ ವಿಭಿನ್ನವಾದ ಅಡುಗೆಯನ್ನು ನಾವು ನೋಡಬಹುದು ಅಲ್ವಾ. ಉದಾಹರಣೆಗೆ ಮಂಗಳೂರಿಗೆ ಬಂದರೆ ಮಂಗಳೂರು ನೀರು ದೋಸೆ, ಮಂಡ್ಯಕ್ಕೆ ಹೋದರೆ ಮಂಡ್ಯದ ಮುದ್ದೆ, ಧಾರವಾಡಕ್ಕೆ ಹೋದರೆ ಧಾರವಾಡ ಪೇಡ ಅಲ್ವಾ. ಆದರೆ ಹುಬ್ಳಿಯಲ್ಲಿ ಏನು ಸ್ಪೆಷಲು ನಂಗಂತೂ ಗೊತ್ತಿಲ್ಲ. ಆದರೆ ಮಂಗಳೂರಲ್ಲಿ ಸೆಟ್ಲ್ ಆಗಿರೋ ಹುಬ್ಬಳ್ಳಿಯವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇಟ್ ಇಸ್ ನನ್ ಅದರ್ ದ್ಯಾನ್ ದಾಕ್ಷಾಯಿನಿ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆ್ಯಂಡ್ ಹುಬ್ಬಳ್ಳಿ ಸ್ಪೆಷಲ್ ಏನು ಮಾಡ್ತಾರೆ ಅವ್ರ ಹತ್ರನೇ ಕೇಳೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ಸೊ ಡೈರೆಕ್ಟ್ ಈಗ ಹುಬ್ಳಿಯಿಂದ ಬರ್ತಾ ಇದ್ದೀರಾ ಅಥವಾ ಮಂಗಳೂರಿಂದ ಬರ್ತಾ ಇದ್ದೀರಾ? ಮಂಗಳೂರಿಂದ. ಸೊ ಎಷ್ಟು ವರ್ಷ ಆಯ್ತು ಮಂಗಳೂರಲ್ಲಿ ಸೆಟ್ಲ್ ಆಗಿ? 18 ವರ್ಷ ಆಯ್ತು ಮೇಡಮ್. 18 ವರ್ಷ. ಸೊ ಈಗ ಮಂಗಳೂರು ಅವ್ರಂತಲೇ ಹೇಳ್ಬೋದು ಅಲ್ವಾ? ಸೊ ಈಗ ಮಂಗಳೂರು ಲ್ಯಾಂಗ್ವೇಜ್ ಇದು ಇನ್ಫ್ಲೂಯೆನ್ಸ್ ಇದೆಯಾ ಅಥವಾ ಇನ್ನು ಹುಬ್ಳಿ ಉತ್ತರ ಕರ್ನಾಟಕದ್ದೇ ಭಾಷೆ ಸ್ವಲ್ಪ ಇದೆ? ಅಡುಗೆಯಲ್ಲಿ ಯಾವ್ದು ಫೇವ್ರೇಟು? ನಮಗೆ ಎರಡು ಫೇವ್ರೇಟ್. ಈಗ 18 ವರ್ಷ ಆಯ್ತು ಅಂತ ಹೇಳಿದ ನಂತರ ಆಲ್ಮೋಸ್ಟ್ ಈಗ ನಿಮ್ಮ ಲೈಫಲ್ಲಿ ಕಾಲ್ವಾಸಿ ಇಲ್ಲೇ ಈಗ ಮಂಗಳೂರಲ್ಲಿ ಆಯ್ತು ಈಗ ಅಲ್ವಾ? ಓಕೆ. ಸೊ ಇವತ್ತೇನ್ ಮಾಡ್ತಾ ಇದ್ದೀರಾ? ಹುಬ್ಳಿ ಅಡಿಗೆನಾ ಮಂಗಳೂರು ಅಡಿಗೆನಾ? ಹುಬ್ಳಿ ಅಡಿಗೆ. ಹಾಗಾದ್ರೆ ನಾನಂತೂ ಹುಬ್ಳಿ ಅಡಿಗೆ ತಿಂದಿಲ್ಲ. ಏನ್ ಸ್ಪೆಷಲ್ ಮಾಡ್ತೀರಾ ಕಿಚನ್ ಅಲ್ಲಿ ಹೋಗಿ ನೋಡೋಣ. ಬನ್ನಿ ಮೇಡಮ್. ಸೊ ಎಸ್ ಮೇಡಮ್, ಸೊ ಈಗ ಉತ್ತರ ಕರ್ನಾಟಕದ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರಿ. ಸೊ ಉತ್ತರ ಕರ್ನಾಟಕದ ಏನ್ ರೆಸಿಪಿ ಮಾಡ್ತಾ ಇದ್ದೀರಾ? ಕರ್ಜಿಕಾಯಿ ಮಾಡುವ. ಕರ್ಜಿಕಾಯಿ ಹೇಗೆ ಸ್ಟಾರ್ಟ್ ಮಾಡೋದು ಈಗ? ಪುಟಾಣಿಯನ್ನು ಮಿಕ್ಸಿ ಮಾಡ್ಕೋಬೇಕು. ಓಕೆ. ಅದೇ ಜೊತೆ ಬೆಲ್ಲ ಮಿಕ್ಸಿ ಮಾಡಿ. ಓಕೆ. ಸೊ ಈಗ ಫಸ್ಟ್ ಗೆ ಮಿಕ್ಸಿ ಮಾಡ್ಕೋಬೇಕು ನಿಮಗೆ ಅಲ್ವಾ? ಎಸ್. ಎಷ್ಟು ತಗೊಂಡಿದ್ದೀರಾ ಮ್ಯಾಮ್ ಇದು? 1 ಕಪ್. 1 ಕಪ್. ಓಕೆ. ಇದನ್ನ ಮಾತ್ರನಾ? ಫಸ್ಟ್ ಇದನ್ನು ಮಿಕ್ಸಿ ಮಾಡಿ. ಓಕೆ. ಮತ್ತೆ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ. ಓಕೆ. ಮತ್ತೆ ಬೆಲ್ಲ ಮಿಕ್ಸ್ ಮಾಡೋದಾ? ಪುಟಾಣಿಯ ಪುಡಿ ಸಾಕಾ? ಸಾಕು. ಓಕೆ. ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡಬೇಕು. ಇದಕ್ಕೆ ಮಿಕ್ಸ್ ಮಾಡ್ತೀರಾ ಅಥವಾ ಸೆಪರೇಟ್ ಬೌಲ್ ಬೇಕಾ? ಇದಕ್ಕೆ ಮಿಕ್ಸ್ ಮಾಡೋದು. ಓಕೆ. ಇದು ಯಾವ ಬೆಲ್ಲ ಮ್ಯಾಮ್? ಇದು ಆರ್ಗ್ಯಾನಿಕ್ ಬೆಲ್ಲ. ಓಕೆ. ಸೊ ಆರ್ಗ್ಯಾನಿಕ್ ಬೆಲ್ಲನೇ ಬೇಕಾಗಿರೋದು ಇದಕ್ಕೆ? ಬೇರೆ ಬೆಲ್ಲ ಹಾಕಬಹುದು, ಅಂದ್ರೆ ಶುಗರ್ನವರು ಸಹ ಇದನ್ನು. ಓಕೆ. ಆರ್ಗ್ಯಾನಿಕ್ ಬೆಲ್ಲ. ಓಕೆ. ಬೆಲ್ಲಕ್ಕೆ ಏನು ಹೇಳ್ತೀರಾ? ಬೆಲ್ಲ ಅಂತಲೇ ಹೇಳ್ತೀರಾ? ಹೌದು, ಬೆಲ್ಲ ಅಂತ. ಓಕೆ. ಸೇಮ್ ಕ್ವಾಂಟಿಟಿ ಹಾಕ್ತಾ ಇದ್ದೀರಾ? ಹೌದು. ಓಕೆ. ಸ್ವಲ್ಪ ಏಲಕ್ಕಿ ಹಾಕುವ ಮೇಡಮ್. ಸೊ ಬೆಲ್ಲ, ಪುಟಾಣಿ, ಅದ್ರ ಜೊತೆಗೆ ಏಲಕ್ಕಿ. ಕರೆಕ್ಟ್ ಬಂದಿದೆ ಈಗ? ಹಾ, ಸರಿ ಬನ್ನಿ. ಓಕೆ. ಇದನ್ನು ಒಂದು ಬೌಲಿಗೆ ಹಾಕೊಳ್ಳುವ. ಓಕೆ. ಸೊ ಹೆಚ್ಚಾಗಿ ಮನೆಯಲ್ಲಿ ಮಾಡ್ತಾ ಇರ್ತೀರಾ ಕರ್ಜಿಕಾಯಿ? ಹಬ್ಬಕ್ಕೆಲ್ಲ, ದೀಪಾವಳಿ ಹಬ್ಬಕ್ಕೆಲ್ಲ. ಇದಕ್ಕೆ 2 ಸ್ಪೂನಿನಷ್ಟು ಒಣ ಕೊಬ್ಬರಿ ತುರಿ. ಓಕೆ. 2 ಸ್ಪೂನ್ ಸಾಕಾಗುತ್ತಾ? ಹೌದು, ಸಾಕು. ಮತ್ತೆ ಬಿಳಿ ಎಳ್ಳು. ಓಕೆ. 1 ಸ್ಪೂನ್. 1 ಸ್ಪೂನ್ ಅಷ್ಟು. ಓಕೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೇಡಮ್. ಇದೀಗ ಒಳಗೆ ಇದು ಮಾಡ್ಲಿಕ್ಕೆ ರೆಡಿ ಆಯ್ತು. ಇದು ಸ್ಟಫಿಂಗ್ ಮಾಡಕ್ಕ? ಸ್ಟಫಿಂಗ್ ಮಾಡ್ಲಿಕ್ಕೆ. ಓಕೆ. ಮತ್ತೆ ಇದಕ್ಕೆ ಮೈದಾ ಹಿಟ್ಟನ್ನು ಕಲಿಸ್ಬೇಕು. ಮೈದಾ ಹಿಟ್ಟು. ಓಕೆ. 1 ಕಪ್ಪಿನಷ್ಟು ಮೈದಾ.
ಸ್ವಲ್ಪ ಹಾಲು. ಓಕೆ. ಆ್ಯಂಡ್ ನೀರು. ನೀರು. ಓಕೆ. ಈಗ ಆಲ್ಮೋಸ್ಟ್ ಈಗ ನಾವು ಫಸ್ಟ್ ವರ್ಡೇ ನೋಡಿದ್ವಿ, ನೀವು ಹುರಿಗಡ್ಲೆಗೆ ಪುಟಾಣಿ ಅಂತ ಹೇಳ್ತೀರಾ ಅಲ್ವಾ? ಸೊ ಈ ರೀತಿಗೆ ನೀವು ಫಸ್ಟಿಗೆ ಇಲ್ಲಿಗೆ ಮಂಗಳೂರಿಗೆ ಬಂದಾಗ ಈ ಕಡೆದ್ದು ಬೇರೆ ವರ್ಡ್ಸ್ ಶಬ್ದಗಳಿರುತ್ತೆ, ಆ ಕಡೆದ್ದು ಬೇರೆ ಶಬ್ದಗಳಿರುತ್ತೆ. ಕಷ್ಟ ಆಯ್ತಾ ಹೇಗೆ? ಇಲ್ಲ ಇಲ್ಲ ಇಲ್ಲ. ಕಷ್ಟ ಏನಾಗಿಲ್ಲ. ಸೊ ಗೊತ್ತಾಗುತ್ತೆ ಹೇಗೆ ಅಂತ. ಹೇಳುವಾಗ ಅದನ್ನ ನೋಡ್ತೇವಲ್ಲ, ಹಾ. ನೋಡುವಾಗ ಗೊತ್ತಾಗ್ತದೆ. ಓಕೆ. ಇನ್ನೊಂದು ಸ್ವಲ್ಪ ನೀರು. ಓಕೆ. ಎಷ್ಟು ಬೇಕು ನೀರು ಅಷ್ಟು ನೀರು ಹಾಕಿ ಕಲಿಸ್ಕೊಳ್ಳೋದಲ್ವಾ? ಹಾ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ಓಕೆ. ಮೇಡಮ್ ನೀವು ಮನೇಲಿರೋದಾ ಅಥವಾ ಜಾಬಿಗೆ ಹೋಗ್ತೀರಾ? ಮನೆಯಲ್ಲಿರೋದು. ಮನೇಲಿರೋದು. ಜಾಬ್ ಮಾಡ್ತಿದ್ರಾ? ಮೊದಲು ಮಾಡ್ತಿದ್ದೆ. ಓಕೆ. ಏನ್ ಜಾಬ್ ಮಾಡ್ತಿದ್ರಿ? ಲೈಬ್ರರಿಯನ್ ಅಂತ. ಓಕೆ, ಲೈಬ್ರರಿಯನ್ ಆಗಿದ್ರಾ ನೀವು? ಅಲ್ಲಿ ಹುಬ್ಳಿಯಲ್ಲ ನಮ್ಮ ಮಂಗಳೂರಲ್ಲ? ಹುಬ್ಳಿಯಲ್ಲಿ. ಹುಬ್ಳಿಯಲ್ಲಿ. ಓಕೆ. ಈಗ ಇಷ್ಟರಲ್ಲಿ ಎಷ್ಟು ಕರ್ಜಿಕಾಯಿ ಆಗ್ಬೋದು ಈಗ? ಒಂದು 8 ಕರ್ಜಿಕಾಯಿ. 8 ಕರ್ಜಿಕಾಯಿ. ಸೊ 1 ಕಪ್ ಮೈದಾ ತಗೊಂಡ್ರೆ 8 ಕರ್ಜಿಕಾಯಿ ಆಗುತ್ತೆ. ಆಗ್ತದೆ. 8 ರಿಂದ 10 ಕರ್ಜಿಕಾಯಿ ಆಗ್ತದೆ. ಸ್ವಲ್ಪ ಎಣ್ಣೆ ಕೊಡಿ. ಓಕೆ. ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ ಎ, ಡಿ ಹಾಗೂ ಇ ಅಲ್ವಾ? 1 ಸ್ಪೂನ್ ಸಾಕಾ? ಓಕೆ. ಇದನ್ನು ಕೈಗೆ ಹತ್ತಬಾರ್ದು ಅಂತ ಹೀಗೆ. ಓಕೆ. ಕೈಗೆ ಅಂಟ್ಕೋಬಾರ್ದು ಅಂತ ಅಲ್ವಾ? ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅದನ್ನು. ಓಕೆ. ಮಾಡಿ ಒಂದು ಅರ್ಧ ಗಂಟೆ ಬಿಡಬೇಕು. ಈಗ ಡೀಪ್ ಫ್ರೈಯಿಂಗ್ ಇದೆ ಅಲ್ವಾ? ಹೌದು. ಎಣ್ಣೆ ಇಟ್ಬಿಡೋಣ ಹಾಗಾದ್ರೆ? ಹೌದು, ಇಟ್ಬಿಡಿ. ಓಕೆ. ಎಣ್ಣೆ ಹಾಕದ ಮ್ಯಾಮ್ ಈಗ? ಹಾಕಿ. ನಮ್ಮ ಅಡುಗೆ ಮನೇಲಿ ಯಾವಾಗಲೂ ನಾವು ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ ಆಯಿಲ್. ಬಿಕಾಸ್ ಕೊಲೆಸ್ಟ್ರಾಲ್ ನಾವು ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತೀವಲ್ವ, ಕೊಲೆಸ್ಟ್ರಾಲ್ ಬಗ್ಗೆ ಏನೇ ಒಂದು ಡೀಪ್ ಫ್ರೈ ಐಟಮ್ಸ್ ಮಾಡೋದಾದ್ರೂ ಕೂಡ ಕೊಲೆಸ್ಟ್ರಾಲ್ ಬಗ್ಗೆ ಚಿಂತೆ ಇರುತ್ತೆ. ಸೊ ಸನ್ ಪ್ರೀಮಿಯಂ ಯೂಸ್ ಮಾಡುವಾಗ ನಮಗೆ ಕೊಲೆಸ್ಟ್ರಾಲ್ ಬಗ್ಗೆ ಆಲೋಚನೆ ಮಾಡಬೇಕು ಅಂತಲೇ ಇಲ್ಲ ಅಲ್ವಾ? ಹೌದು. ಎಸ್. ಇದನ್ನ ಅಕ್ಕಿ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು ಮೇಡಮ್. ಓಕೆ. ಇದು ಒಂದು ರೆಡಿ ಆಯ್ತು ಮೇಡಮ್. ಓಕೆ. ಇದಕ್ಕೆ ಸ್ಟಫಿಂಗ್ ಎಲ್ಲ ಮತ್ತೆ ಮಾಡುವಂಥದ್ದು? ಮತ್ತೆ ಮಾಡೋದು. ಫಸ್ಟ್ ಲಟ್ಟಿಸ್ಕೊಳ್ಳೋದು. ಓಕೆ. ಹಾಗೆ ಲಟ್ಟಿಸ್ಕೊಂಡು ಒಂದು 4 ರಿಂದ 5 ಲಟ್ಟಿಸ್ಕೊಂಡು ಆಮೇಲೆ ಅದನ್ನು ಮಾಡೋದು. ಮನೆಯಲ್ಲಿ ಹೆಚ್ಚಾಗಿ ಯಾವ ರೆಸಿಪೀಸ್ ತಯಾರಾಗುತ್ತೆ? ಯಾವ ಕಡೆದ್ದು? 2 ಕಡೆದ್ದು ಮಾಡ್ತೇವೆ ಮೇಡಮ್. ಇಷ್ಟ ಆಗುತ್ತೆ ಈ ಕಡೆದ್ದು ಕೂಡ? ಆಗ್ತದೆ ಮಾಡ್ತೇವೆ. ಒಂದು ವಾರದಲ್ಲಿ ಒಂದಿನ ಬಾಯ್ಲ್ಡ್ ರೈಸ್, ಈ ಕಡೆದೆಲ್ಲ ಸಾಂಬಾರೆಲ್ಲ ಮಾಡ್ತೇವೆ. ಇಲ್ಲ ನಾರ್ಮಲ್ ಆಗಿ ನಿಮಗೆ ವೈಟ್ ರೈಸ್ ಇರುತ್ತಾ? ಹೌದು, ಡೈಲಿ ವೈಟ್ ರೈಸ್. ಸ್ಲೋ ಮಾಡಿ ಕೆಲಸ. ಓಕೆ. ಈಗ ಊರಿಗೆ ಹೋಗ್ತಾ ಇರ್ತೀರಾ? ಹೋಗ್ತೇವೆ. ಊರಿಗೆ ಹೋಗ ಏನಾದ್ರೂ ಫಂಕ್ಷನ್ ಇದ್ರೆ ಹೋಗಿರ್ತೇವೆ. ಊರಿಗೆ ಹೋದಾಗ ಈ ಕಡೆದು ರೆಸಿಪೀಸ್ ಮಾಡ್ಕೊಟ್ಟು ಅವ್ರಿಗೆ ಇಷ್ಟ ಆಗಿರೋದು ಮತ್ತೆ ಅವ್ರು ಟ್ರೈ ಮಾಡೋದು? ಮಾಡ್ತೇವೆ. ಗೋಲಿ ಬಜ್ಜಿ ಮತ್ತೆ ಬನ್ಸ್, ಬನಾನಾ ಬನ್ಸ್. ಓಕೆ. ಹಾಗೆಲ್ಲ ಮಾಡ್ತೀವಿ. ನೀರ್ ದೋಸೆ? ನೀರ್ ದೋಸೆ ಮಾಡ್ತೀರಾ? ಓಕೆ. ಈ ಕರ್ಜಿಕಾಯ್ದು ಅಚ್ಚು ಅದು ಬೇಕಾಗಲ್ವಾ ಮ್ಯಾಮ್? ಬೇಕಾಗಿಲ್ಲ. ನೀವು ಹೀಗೆ ಮಾಡ್ತೀರಿ, ಅಚ್ಚು ಇಲ್ಲದೆ? ಓಕೆ. ಅಂಡ್ ಕರ್ಜಿಕಾಯಿ ಎಲ್ಲ ಒಂದ್ಸಲ ಮಾಡಿಟ್ರೆ ಆಲ್ಮೋಸ್ಟ್ ಈಗ ತುಂಬಾ ಟೈಮ್ ತುಂಬಾ ಟೈಮ್ ಅಂದ್ರೆ ತುಂಬಾ ಟೈಮ್ ಅಲ್ಲ, ಒಂದು ಅಟ್ಲೀಸ್ಟ್ ಒಂದು 10 ದಿನಕ್ಕಾದ್ರೂ ಇಡಕ್ಕಾಗುತ್ತಲ್ಲ? ಇಡ್ಬೋದು ಮೇಡಮ್. ಓಕೆ. ಈಗ ಇದಕ್ಕೆ ಅಂಚಿಗೆಲ್ಲ ನೀರು ಹಚ್ಚಿದ್ರೆ ಬೇಗ ಅನ್ಕೊಳ್ಳಿ. ಓಕೆ. ಬಾಯಿ ಬಿಡುವುದಿಲ್ಲ ಅದು ಎಣ್ಣೆ ಕಾವಲಿ. ಅಂಡ್ ಈ ಪುಡಿ ಹಾಗೇನೆ ತಿನ್ನಕ್ಕೂ ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರ್ತದೆ ಮೇಡಮ್. ಕರ್ಜಿಕಾಯಿ ಮಾಡಿ ಉಳಿದ ಪುಡಿಯನ್ನು ಸುಮ್ಮನೆ ಹಾಗೆ ಫ್ರಿಜ್ ಅಲ್ಲಿ ಏನಾದ್ರು ಇಟ್ರೆ ಹಾಗೆ ತಿನ್ಬೋದು. ಓಕೆ. ಸೊ ರೆಡಿ ಆಯ್ತಾ? ರೆಡಿ. ಕಾಯಿಸದ? ಕಾಯಿಸೋದು. ಅಷ್ಟರಲ್ಲಿ ಎಣ್ಣೆ ಕೂಡ ಕಾದಿದೆ ಅಲ್ವಾ? ಹೌದು. ಎಸ್.
ಈಗ ಉತ್ತರ ಕರ್ನಾಟಕದ ಏನಾದ್ರು ಒಂದು ಭಾಷೆ ಕಲಿಸಿ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಸೆಂಟೆನ್ಸ್ ಉತ್ತರ ಕರ್ನಾಟಕದ ರೀತಿಯಲ್ಲಿ ಮಾತಾಡಿ ನೋಡೋಣ. ಹಾಗೇನೆ ಈಗ ಕರ್ಜಿಕಾಯಿ ಕಾಯಿಸ್ತಾ ಇದೀವಿ, ಚೆನ್ನಾಗಿರುತ್ತಾ ಅಥವಾ ಆ ರೀತಿ ಏನಾದ್ರು ಉತ್ತರ ಕರ್ನಾಟಕದಲ್ಲಿ ಮಾತಾಡಿ. ಹಾಗೆಯಾ? ಕರ್ಚಿಕಾಯಿ ಕಾಯಿಸೋದು ಚಲೋ ಕಾಣಿಸ್ತದ ನಿಮಗೆ? ಚಲೋ ಕಾಣಿಸ್ತೈತೆ. ಓಕೆನಾ? ಹಾಗೆ. ಓಕೆ. ಸೊ ಯಾಕಂದ್ರೆ ನಮ್ಮ ಮಂಗಳೂರು ಕನ್ನಡ, ನಿಮ್ಮ ಉತ್ತರ ಕರ್ನಾಟಕದ ಕನ್ನಡ ಕಂಪ್ಲೀಟ್ ಎರಡು ಹೆಜ್ಜು ಅಂತ ಹೇಳ್ಬೋದು. ಈ ಕಡೆದೊಂದು ಬೇರೆ ಶೈಲಿ ಆದ್ರೆ ಆ ಕಡೆದೊಂದು ಬೇರೆ ಶೈಲಿ. ಈಗ ಆ ಕಡೆ ಹೋಗುವಾಗ, ನಿಮ್ಮ ಊರಿಗೆ ಹೋಗುವಾಗ ಮಂಗಳೂರು ಕನ್ನಡ ಏನಾದ್ರು ಬಂದು ಹೋಗುತ್ತಾ? ಈಗ ಇಲ್ಲಿ ಮಾತಾಡಿ ಮಾತಾಡಿ ಅಭ್ಯಾಸ ಆಗಿ ಬರುತ್ತಾ? ಓಕೆ. ಬ್ರೌನ್ ಕಲರ್ ಬರೋವರೆಗೂ ಕಾಯಿಸಬೇಕು. ಸೊ ಈಗ ಎಷ್ಟು ಲೈಟ್ ಬ್ರೌನ್ ಸಾಕಾಗುತ್ತಲ್ಲ? ಸಾಕು ಸಾಕು, ಲೈಟ್ ಬ್ರೌನ್ ಸಾಕು. ಈ ರೀತಿ ಡೀಪ್ ಫ್ರೈಡ್ ಐಟಮ್ಸ್ ಎಲ್ಲ ತುಂಬಾ ಮಾಡ್ತಾ ಇರ್ತೀರಾ ಮನೆಯಲ್ಲಿ? ಮಾಡ್ತೇವೆ ಹಬ್ಬಕ್ಕೆ. ಅಂಡ್ ಹೀಗೇನು ಅಷ್ಟೇ, ಇಂಥ ಡೀಪ್ ಫ್ರೈಡ್ ಐಟಮ್ಸ್ ಹೆಚ್ಚಾಗಿ ಮಾಡ್ತೀವಿ ನಾವು ಮನೆಯಲ್ಲಿ. ಕಾಯಿಸೋ ತಿಂಡಿ ಎಲ್ಲ ಇಷ್ಟ ಆಗುತ್ತೆ ಸಂಜೆ ಹೊತ್ತಿಗೆ ಅಲ್ವಾ? ಸಾಕಾಗುತ್ತಾ? ಆಫ್ ಮಾಡದಾ? ಓಕೆ. ಓಕೆ, ಇನ್ನು ಡೈರೆಕ್ಟ್ ಸರ್ವಿಂಗಾ? ಹೌದು. ಓಕೆ. ಉತ್ತರ ಕರ್ನಾಟಕ ಕರ್ಜಿಕಾಯನ್ನು ಟೇಸ್ಟ್ ಮಾಡಿ. ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕ ಸ್ಪೆಷಲ್ ಕರ್ಜಿಕಾಯಿ ಅಲ್ವಾ? ಎಸ್ ಮೇಡಮ್, ಥ್ಯಾಂಕ್ ಯು. ಟೇಸ್ಟ್ ಮಾಡಿ ಹೇಗಿದೆ ನೋಡೋಣ. ಓಕೆನಾ ವೀಕ್ಷಕರೇ? ಉತ್ತರ ಕರ್ನಾಟಕ ಸ್ಪೆಷಲ್ ಉತ್ತರ ಕರ್ನಾಟಕದ ಕರ್ಜಿಕಾಯಿ ರೆಡಿ ಆಗಿದೆ. ಸೊ ಸ್ಪೆಷಲ್ ಏನಪ್ಪಾ ಅಂದ್ರೆ ಇದನ್ನ ಮಾಡಿರುವಂತದ್ದು ಉತ್ತರ ಕರ್ನಾಟಕದ ಮಹಿಳೆ ಅಲ್ವಾ? ಸೊ ಇದು ಹೇಗಿದೆ, ಟೇಸ್ಟ್ ಹೇಗಿದೆ ನೋಡೋಣ. ಅದಕ್ಕೂ ಮುನ್ನ ಇದನ್ನ ಮಾಡೋದು ಹೇಗೆ ಚಿಕ್ಕದಾಗಿ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಕರ್ಜಿಕಾಯಿ ತಯಾರಿಸುವ ವಿಧಾನ: ಮೊದಲು ಪುಟಾಣಿಯನ್ನು ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಬೆಲ್ಲ, ಏಲಕ್ಕಿ ಸೇರಿಸಿ ಒಟ್ಟಿಗೆ ಮತ್ತೊಮ್ಮೆ ತಿರುವಿಕೊಳ್ಳಿ. ಆನಂತರ 2 ಚಮಚ ಕೊಬ್ಬರಿ ತುರಿ, 1 ಚಮಚದಷ್ಟು ಬಿಳಿ ಎಳ್ಳು ಸೇರಿಸಿ ಬೆರೆಸಿಕೊಂಡು ಹೂರಣ ತಯಾರಿಸಿಟ್ಟುಕೊಳ್ಳಿ. ಇನ್ನೊಂದೆಡೆ ಮೈದಾ ಹಿಟ್ಟಿಗೆ ಸ್ವಲ್ಪ ಹಾಲು, ನೀರು ಸೇರಿಸಿ ಪೂರಿ ಹಿಟ್ಟಿನ ಹದಕ್ಕೆ ಕಲಸಿ 4 ಗಂಟೆಗಳ ಕಾಲ ನೆನೆಯಲು ಇಡಿ. ಬಳಿಕ ಚಿಕ್ಕ ಉಂಡೆಗಳನ್ನು ಮಾಡಿ ಅಕ್ಕಿ ಪುಡಿ ಉದುರಿಸಿ ಲಟಿಸಿ. ಆ ಬಳಿಕ ಹೂರಣ ತುಂಬಿ ಒತ್ತಿಕೊಳ್ಳಿ. ಬಳಿಕ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಕರ್ಜಿಕಾಯಿ ಸವಿಯಲು ಸಿದ್ಧ. ಕರ್ಜಿಕಾಯಿ ಅಂತೂ ರೆಡಿ ಆಯ್ತು. ಆದ್ರೆ ಕರ್ಜಿಕಾಯಿ ಜೊತೆಗೆ ಇನ್ನೊಂದು ರೆಸಿಪಿ ಏನ್ ಮಾಡ್ತಾರೆ? ಸೊ ಆ ರೆಸಿಪಿ ಉತ್ತರ ಕರ್ನಾಟಕದ ರೆಸಿಪಿಯ ಅಥವಾ ಮಂಗಳೂರು ಇನ್ಫ್ಲುಯೆನ್ಸ್ ಬಂದು ಸ್ವಲ್ಪ ಚೇಂಜ್ ಆಗಿದೆ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಪುಟ್ಟದೊಂದು ವಿರಾಮ ತಗೊಂಡ್ ಬನ್ನಿ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಹಾಗೇನೆ ಲವ್ ಮಾರ್ಕ್ ಬ್ಯೂಟಿ ಸೋಪ್. ವೀಕ್ಷಕರೇ, ಈಗ ಉತ್ತರ ಕರ್ನಾಟಕ ಸ್ಪೆಷಲ್ ಕರ್ಜಿಕಾಯಿ ರೆಡಿ ಆಗಿದೆ. ಸೊ ಕರ್ಜಿಕಾಯಿ ಜೊತೆಗೆ ಏನ್ ಮಾಡ್ತಾರೆ ಅಂತ ಆಗ್ಲೇ ಒಂದು ಕ್ವಶನ್ ಹಾಕಿದ್ದೆ ಅಲ್ವಾ? ಸೊ ಕ್ವಶನ್ ಆನ್ಸರ್ ಮ್ಯಾಮ್ ಹತ್ರನೇ ಇದೆ, ಕೇಳೋಣ ಬನ್ನಿ. ದಾಕ್ಷಾಯಿಣಿ ಮೇಡಮ್, ಸೊ ಈಗ ಕರ್ಜಿಕಾಯಿ ರೆಡಿ ಆಗಿದೆ ನಮ್ಮ ಕಿಚನ್ ಅಲ್ಲಿ. ಕರ್ಜಿಕಾಯಿ ಜೊತೆಗೆ ಏನ್ ಮಾಡ್ತಾ ಇದ್ದೀರಾ ಈಗ? ಚಕ್ಲಿ. ಸೊ ಇದು ಉತ್ತರ ಕರ್ನಾಟಕ ಅಂತ ಹೇಳಕ್ಕಾಗಲ್ಲ, ಎಲ್ಲಾ ಕಡೆನೂ ಮಾಡ್ತಾರೆ ಚಕ್ಲಿ ಅಲ್ವಾ? ಸೊ ಈಗ ಆಲ್ ಓವರ್ ಕರ್ನಾಟಕ ಸ್ಪೆಷಲ್ ಚಕ್ಲಿ. ಓಕೆ, ಸೊ ಹೇಗ್ ಮಾಡೋದು ಸ್ಟಾರ್ಟ್ ಇದನ್ನ? ಫಸ್ಟ್ಗೆ ಹುರಿಗಡ್ಲೆ ಓಕೆ ಮಿಕ್ಸಿ ಮಾಡ್ಕೊಳ್ಳಿ. ಇದನ್ನು ಇದರಲ್ಲೂ ಫಸ್ಟ್ಗೆ ಹುರಿಗಡ್ಲೆ ಅಂದ್ರೆ ನಮ್ಮ ಪುಟಾಣಿನ ಮಿಕ್ಸಿ ಮಾಡ್ಕೋಬೇಕು. ಓಕೆ, 1 ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಅರ್ಧ ಕಪ್ನಷ್ಟು 1 ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ನಷ್ಟು ಹುರಿಗಡ್ಲೆ ಹಾಕ್ತಾ ಇದ್ದೀರಾ? ಓಕೆ, ಇದನ್ನ ಮಿಕ್ಸಿ ಮಾಡಿ. ಓಕೆ, ಸ್ಟಾರ್ಟಿಂಗ್ ಇದನ್ನ ಬರೀ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಮಿಕ್ಸ್ ಮಾಡೋದು. ಓಕೆ, ಈಗ ಸರಿಯಾಗಿದೆ. ಓಕೆ, ಈ ಬೌಲಿಗೆ
ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಹಾಕಬೇಕು. ಓಕೆ. ಒಂದು ಕಪ್ ಅಷ್ಟು ಅಕ್ಕಿ ಹಿಟ್ಟು, ಅದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡದ್ದು ಫೈನ್ ಪೌಡರ್. ಓಕೆ. ಸ್ವಲ್ಪ ಜೀರಿಗೆ, ಓಕೆ. ಮತ್ತೆ ಓಮ, ಓಕೆ. ಸ್ವಲ್ಪ ಸ್ವಲ್ಪ, 1/4 ಟೀ ಸ್ಪೂನ್ ಅಲ್ವಾ? ಹೌದು. ಓಕೆ. ಎಳ್ಳು, ಬಿಳಿ ಎಳ್ಳು ಅಥವಾ ಕಪ್ ಎಳ್ಳು ಸಹ ಹಾಕ್ಬೋದು. ಓಕೆ. ಅಂಡ್ ಫೈನಲಿ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಮತ್ತೆ ಖಾರದ ಹುಡಿ. ಸ್ವಲ್ಪ ಎಣ್ಣೆ ಹಾಕ್ಬೇಕು, 1-2 ಸ್ಪೂನ್. ಓಕೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಲ್ವಾ? ಹೌದು. ಎಸ್. ಇದನ್ನು ನೀರು ಹಾಕಿ ಕಲಿಸ್ಬೇಕು. ಎಣ್ಣೆ ಹಾಕಿರ್ತೇವಲ್ಲ, ಇದೆಲ್ಲ ಸರಿ ಗಂಟು ಹೊಡಿಬೇಕು. ಓಕೆ. ಹಾಗೆ ಇಲ್ಲ ಅಂದ್ರೆ ಮುಖಕ್ಕೆ ಸಿಡಿತದೆ. ಸೊ ಗಂಟು ಹೊಡಿವಷ್ಟು ನೀವೀಗ ಅದನ್ನ ಕರೆಕ್ಟ್ ಆಗಿ ಕಲಿಸ್ಬೇಕು, ಅದಕ್ಕೆ ಮಿಕ್ಸ್ ಮಾಡಬೇಕು. ಫೈನ್. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತಾ ಇರ್ತೀರಲ್ವಾ? ಹೌದು. ಈ ಚಕ್ಲಿಯಲ್ಲಿ ಏನಾದರೂ ಸ್ಪೆಷಲ್ ಟ್ರೈ ಮಾಡಿದ್ದೀರಾ? ಚಕ್ಲಿಯಲ್ಲಿ ಕೂಡ ಫ್ಲೇವರ್ಸ್ ಬೇರೆ ಬೇರೆ? ಏನಿಲ್ಲ, ಮಾಡಿಲ್ಲ, ಟ್ರೈ ಮಾಡಿಲ್ಲ. ಓಕೆ. ಮಾಡ್ತಾರೆ ಬೇರೆ ಎಲ್ಲ, ಪಾಲಕ್ ಸೊಪ್ಪು ಹಾಕಿ ಮಾಡ್ತಾರೆ. ಅದೇ ಫ್ಲೇವರ್ ಕೊಡುತ್ತಲ್ಲ, ಪಾಲಕ್ ಸೊಪ್ಪು ಹಾಕಿ ಮಾಡಿದ್ರೆ. ನಾವು ಮಾಡ್ಲಿಲ್ಲ. ನೀವೀಗ ಅಮ್ಮ ಕಲ್ಸ್ಕೊಟ್ಟ ಅಡಿಗೆ ಅಥವಾ ಹೀಗೆ ಟಿವಿಲಿ ನೋಡಿ ಅಡಿಗೆ ಅದೇ ಮಾಡೋದ? ಅಮ್ಮ ಕಲ್ಸ್ಕೊಟ್ಟದ್ದು. ಓಕೆ. ನೀವಾಗೆ ಟ್ರೈ ಮಾಡ್ತೀರಾ ಮೇಡಮ್ ಏನಾದ್ರು ಹೊಸ ಹೊಸ ರೆಸಿಪೀಸ್ ಏನಾದ್ರು? ಕೆಲವು ಸರ್ತಿ ಮಾಡ್ತೀರಾ? ಓಕೆ. ನೋಡ್ತೇವಲ್ಲ ಟಿವಿಯಲ್ಲೆಲ್ಲ, ಮಾಡ್ತೇವೆ. ಈಗ ಅಷ್ಟರಲ್ಲಿ ಎಣ್ಣೆ ಬಿಸಿ ಆಗಕ್ಕೆ ಇಡೋಣ ನಾವು? ಹೌದು, ಇಡಿ ಮೇಲೆ. ಈಗ ಆಲ್ರೆಡಿ ಆಗ್ಲೂ ನಾವೀಗ ಡೀಪ್ ಫ್ರೈ ಐಟಮ್ ಮಾಡಿದ್ವಿ, ಈಗಲೂ ಡೀಪ್ ಫ್ರೈ ಐಟಮ್ ಮಾಡ್ತಾ ಇದೀವಿ. ಸೊ ಈ ರೀತಿ ಆದಷ್ಟು ನಾವು ಡೀಪ್ ಫ್ರೈ ಐಟಮ್ಸ್ ಮಾಡ್ತಾ ಹೋದ್ರೆ ಮೇನ್ ಹೆಲ್ತ್ ಇಶ್ಯೂ ಅಂತ ಒಂದು ಬರುತ್ತೆ ಅಲ್ವಾ? ಆದ್ರೆ ನಮ್ಗೆ ಏನ್ ಮಾಡೋದು, ನಾಲಿಗೆ ಚಪ್ಪಲ ತಿನ್ಲೇಬೇಕಾಗುತ್ತೆ. ಹಾಗಾಗಿ ಕೊಲೆಸ್ಟ್ರಾಲ್ ಫ್ರೀ, ಕೊಲೆಸ್ಟ್ರಾಲ್ ಮುಕ್ತ ಎಣ್ಣೆ, ದಟ್ ಇಸ್ ನಥಿಂಗ್ ಬಟ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿದ್ರೆ ಈ ಹೆಲ್ತ್ ಇಶ್ಯೂಸ್ ಬಗ್ಗೆ ಅಷ್ಟು ಯೋಚನೆ ಮಾಡ್ಬೇಕು ಅಂತಿಲ್ಲ ಡೀಪ್ ಫ್ರೈಡ್ ಐಟಮ್ಸ್ ತಿನ್ನುವಾಗ ಅಲ್ವಾ? ಎಸ್. ಇದನ್ನು ಈಗ ಚೆನ್ನಾಗಿ ಮೆದುವಾಗಿ ಇದು ಮಾಡಬೇಕು. ಓಕೆ. ಚಕ್ಕಲಿ ಒರಳಲ್ಲಿ ಹಾಕಿ ಡೈರೆಕ್ಟ್ ಎಣ್ಣೆಗೆ ಬಿಡ್ತೀರಾ ಅಥವಾ ಪ್ಲೇಟ್ ಅಲ್ಲಿ ಹಾಕೋತೀರಾ? ಬೇಡ ಬೇಡ, ಡೈರೆಕ್ಟ್ ಎಣ್ಣೆಗೆ ಹಾಕ್ತೀರಾ? ಓಕೆ. ಚಕ್ಲಿ ಅಂತೂ ಎಲ್ರೂ ಫೇವ್ರೇಟ್ ಐಟಮ್ ಅಂತಲೂ ಹೇಳ್ಬೋದಲ್ವಾ? ಇದು ಆಲ್ಮೋಸ್ಟ್ ಚಕ್ಲಿ ಇಷ್ಟ ಇಲ್ಲ ಅಂತ ಹೇಳೋರು ಕಮ್ಮಿ. ಚಕ್ಲಿ ಅಂದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ನಾರ್ಮಲ್ ಆಗಿ ಅಲ್ವಾ? ಈಗ ಏನ್ ಬೇಕು ಮ್ಯಾಮ್ ನಿಮ್ಗೆ? ಈಗ ಅದರಲ್ಲಿ ಬಿಡೋದಾ? ಓಕೆ. ನಾವೀಗ ರೌಂಡ್ ಶೇಪ್ ಅಲ್ಲಿ ಚಕ್ಲಿ ತಯಾರು ಮಾಡ್ತಿಲ್ಲ, ಬದಲಾಗಿ ಯಾವ ಬೇಕಾದ ಶೇಪ್ ಮಾಡ್ಬೋದು. ರೌಂಡ್ ಶೇಪ್ ಅಲ್ಲಿ ಮಾಡ್ಬೇಕಾದ್ರೆ ಹೆಚ್ಚಾಗಿ ನಾವು ಪ್ಲೇಟಿಗೆ ಫಸ್ಟ್ ಗೆ ಹಾಕೊಂಡು ಮಾಡ್ಬೇಕಾಗುತ್ತೆ ಅಲ್ವಾ? ಬಬಲ್ಸ್ ಬರೋದು ಕಡಿಮೆ ಆಗೋವರೆಗೂ ಇದನ್ನ ಮಾಡಬಾರ್ದು, ಇಲ್ಲಾಂದ್ರೆ ಒಡೆಯುತ್ತೆ. ಓಕೆ. ಸೊ ಬಬಲ್ಸ್ ಕಮ್ಮಿ ಆದ ತಕ್ಷಣ ನಾವು ತಿರುಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಲ್ವಾ? ಹುಬ್ಳಿಯಲ್ಲಿ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಇರೋದಾದ್ರೆ ಯಾವುದು ಮ್ಯಾಮ್ ನಿಮ್ ಫೇವ್ರೇಟ್ ಟೂರಿಸ್ಟ್ ಸ್ಪಾಟ್ ಹುಬ್ಳಿಯಲ್ಲಿ? ಅಂದ್ರೆ ನಮ್ಮ ಊರಿಂದ ಸ್ವಲ್ಪ ಮುಂದೆ ಸೌದತ್ತಿ, ಜೋಗ, ಇದು ಎಂತ ಸೋಗುಲ ಸೋಮೇಶ್ವರ, ಅದು ಫಾಲ್ಸ್, ಅದು ಸಹ ಅದು ಫಾಲ್ಸ್. ಓಕೆ. ಇದು ಮಂಗಳೂರು ಅದೇ ಹಾಗೆ ಆಗ್ತದೆ ಹತ್ತಿರ. ಸೊ ಅಲ್ಗೂ ಇಲ್ಗೂ ಡಿಫ್ರೆನ್ಸ್ ಇದೆಯಾ? ಏನ್ ಡಿಫ್ರೆನ್ಸ್ ಇದೆ ನಿಮ್ಗೆ? ಅಲ್ಲೆಲ್ಲ ದೇವಸ್ಥಾನದಲ್ಲಿ ಊಟ ಎಲ್ಲ ಇರುವುದಿಲ್ಲ. ಓಕೆ. ದೇವಸ್ಥಾನದ ಮಧ್ಯಾಹ್ನ ಊಟ ಇರುತ್ತೆ, ಅಲ್ಲಿ ಮಧ್ಯಾಹ್ನ ಊಟ ಪದ್ಧತಿ ಇಲ್ಲ. ಓಕೆ. ಸೊ ಬರೀ ಪ್ರಸಾದ ಏನ್ ಕೊಡ್ತಾರೆ ಅದೇ ಅಲ್ವಾ? ಈಗ ತಿರುಗಿ ಸಾಕ್ಬೋದು. ಓಕೆ. ಚಕ್ಲಿ ಎಲ್ಲ ಮನೆಯಲ್ಲಿ ಮಾಡಿ ಡಬ್ಬದಲ್ಲಿ ಇಡುವಂತದ್ದೆಲ್ಲ ಇದೆಯಾ? ಇದೆ. ಒಮ್ಮೆಲೆ ಮಾಡಿ ಡಬ್ಬದಲ್ಲಿ ಇಟ್ರೆ ತಿಂತಾ ಇರ್ಬೋದು ಸಂಜೆ ಕಾಫಿ ಜೊತೆ. ಅಥವಾ ಕಾಫಿ ಜಾಸ್ತಿಯಾ ಮನೆಯಲ್ಲಿ, ಟೀ ಜಾಸ್ತಿಯಾ? ಟೀ ಜಾಸ್ತಿ. ಓಕೆ. ಸೊ ಚಹಾ ಪ್ರಿಯರ ನೀವು, ಟೀ ಪ್ರಿಯರ? ಹೌದು. ಟೀ ಇಲ್ಲದೆ ಆಗಲ್ಲ, ತಲೆನೋವು ಆಗುತ್ತೆ, ಹಂಗೇನಾದ್ರೂ ಇದೆಯಾ? ಇಲ್ಲ. ಸಂಜೆ ಒಂದು ಟೈಮ್ ಬೇಕು. ಓಕೆ.
ಸೊ ಸಂಜೆ ಟೀ ಜೊತೆಗೆ ಚಕ್ಲಿ ಎಲ್ಲ ಮಾಡಿಟ್ರೆ ಚೆನ್ನಾಗಿರುತ್ತೆ. ತೆಗೆಯುವ ಮೇಡಮ್. ತೆಗಿಯೋದಾ? ಓಕೆ. ಎಸ್, ಓಕೆ. ಇನ್ನು ಡೈರೆಕ್ಟ್ ಸರ್ವಿಂಗ್ ಅಲ್ವಾ? ಹೌದು. ಬಿಸಿ ಬಿಸಿಯಾದ ಚಕ್ಕುಲಿ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಬಿಸಿ ಬಿಸಿಯಾದ ಚಕ್ಲಿ ಅಂತೂ ರೆಡಿ ಆಗಿದೆ. ಚಕ್ಲಿ ಅಂತ ಹೇಳಿದ ಕೂಡಲೇ ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟ್. ಸೊ ಫೇವ್ರೇಟ್ ಇಲ್ಲ ಅಂತ ಹೇಳೋರು ಕಮ್ಮಿ ಅಲ್ವಾ? ಸೊ ಇಂಥ ಎಲ್ಲರ ಫೇವ್ರೇಟ್ ಚಕ್ಲಿ ಟೇಸ್ಟ್ ಹೇಗಿದೆ ನೋಡೋಣ. ಆದರೆ ಅದಕ್ಕೂ ಮುನ್ನ ಇದನ್ನು ಮಾಡೋದು ಹೇಗೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಖಾರ ಚಕ್ಲಿ ತಯಾರಿಸೋ ವಿಧಾನ: 1 ಕಪ್ ಹುರಿಗಡಲೆಯನ್ನು ಪುಡಿ ಮಾಡಿಟ್ಟುಕೊಳ್ಳಿ. ನಂತರ 1 ಕಪ್ ಅಕ್ಕಿ ಹಿಟ್ಟಿನೊಂದಿಗೆ ಸೇರಿಸಿ ಜೀರಿಗೆ, ಓಂಕಾಳು, ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಮೆಣಸಿನ ಪುಡಿ, ಸ್ವಲ್ಪ ಎಣ್ಣೆ ಸೇರಿಸಿ ನೀರನ್ನು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ನಂತರ ಚಕ್ಲಿ ಒತ್ತಿನಲ್ಲಿ ಹಾಕಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒತ್ತಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಎಣ್ಣೆಯಲ್ಲಿ ಗುಳ್ಳೆಗಳು ಕಮ್ಮಿಯಾಗುವವರೆಗೂ ಕರಿಯಿರಿ. ಈಗ ಸಂಜೆ ಚಹಾಕ್ಕೆ ಗರಿಗರಿಯಾದ ಖಾರ ಚಕ್ಲಿ ರೆಡಿ. ಸೊ ಎಸ್ ಮೇಡಮ್, ಸೊ ಈಗ ಒಂದು ಉತ್ತರ ಕರ್ನಾಟಕ ರೆಸಿಪಿ, ಇನ್ನೊಂದು ಆಲ್ ಓವರ್ ಇಂಡಿಯಾ ಅಂತ ಹೇಳ್ಬೋದು ಅಲ್ವಾ? ಎಸ್. ಸೊ ಈಗ ಯಾವ್ದನ್ನ ಫಸ್ಟ್ ಟೇಸ್ಟ್ ನೋಡೋದೀಗ? ಸಿಹಿ ಮೊದಲು, ಆಮೇಲೆ ಚಕ್ಲಿ ನೋಡೋಣ ಅಲ್ವಾ? ತಗೊಳ್ಳಿ, ನೀವು ತಗೊಳ್ಳಿ. ಎಸ್, ತಗೊಳ್ಳಿ ಮ್ಯಾಮ್. ಸಖತ್ತಾಗಿ ಬಂದಿದೆ ಟೇಸ್ಟ್ ಅಂತೂ. ಸ್ಟಫಿಂಗ್ ಅಲ್ಲಿ ಏನು ಒಣ ಕೊಬ್ಬರಿ ಹಾಕಿದ್ದೀರಿ ನೀವು, ಅದೆಲ್ಲ ಸಿಗ್ಬೇಕಾದ್ರೆ ಒಣ ಕೊಬ್ಬರಿ ಟೇಸ್ಟು, ಅದ್ರ ಜೊತೆಗೆ ಆರ್ಗ್ಯಾನಿಕ್ ಬೆಲ್ಲ ಇನ್ನೊಂದು ಫ್ಲೇವರೇ ಕೊಡ್ತಾ ಇದೆ ಅದಕ್ಕೆ ಅಲ್ವಾ? ಸೊ ಚೆನ್ನಾಗಿ ಬಂದಿದೆ ಆ್ಯಂಡ್ ಪರ್ಫೆಕ್ಟ್ ಆಗಿ ಅದರ ಎಷ್ಟು ಕಾದಿರುವಂಥ ಪ್ರಮಾಣ ಕೂಡ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಸ್ಟಫಿಂಗ್ ಕೂಡ ಅಷ್ಟೇ, ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ, ಕರೆಕ್ಟ್ ಆಗಿದೆ, ಸೂಪರ್ ಆಗಿ ಬಂದಿದೆ. ಸೊ ನೆಕ್ಸ್ಟ್ ಚಕ್ಲಿಗೆ ಹೋಗೋಣ ಅಲ್ವಾ? ತಗೊಳ್ಳಿ. ಚಕ್ಲಿ ತಿನ್ನುವಾಗ ಯಾವಾಗಲೂ ಕರ್ಕರ್ ಅಂತ ಸೌಂಡ್ ಬರಲೇಬೇಕು ಅಲ್ವಾ? ಸೊ ಅದೇ ರೀತಿ ಪರ್ಫೆಕ್ಟ್ ಆಗಿ ಕ್ರಿಸ್ಪಿಯಾಗಿ ಚಕ್ಲಿ ಸೂಪರ್ ಆಗಿ ಬಂದಿದೆ. ಸಂಜೆ ಹೊತ್ತಿಗೆ 2 ಬೆಸ್ಟ್ ರೆಸಿಪಿನ ತಯಾರು ಮಾಡಿ ಕೊಟ್ಟಿದ್ದೀರಿ. ಈಗ ಮಧ್ಯಾಹ್ನದ ಹೊತ್ತು ಆಕ್ಚುಲಿ ಮಧ್ಯಾಹ್ನದ ಹೊತ್ತಿಗೆ ಊಟದ ಜೊತೆ ಕೂಡ ಚಕ್ಲಿ ತಿನ್ಬಹುದು. ಚಕ್ಲಿ ಅಂದ್ರೆ ಎಲ್ಲಾ ಡಿಶ್ಗೂ ಒಂಥರ ಇಷ್ಟ ಆಗುತ್ತೆ ಅಂಡ್ ಎಲ್ಲ ಡಿಶಸ್ಗೂ ಮ್ಯಾಚ್ ಆಗುತ್ತೆ. ಸಂಜೆ ಹಪ್ಪಳ ಏನಾದ್ರು ಇಲ್ಲ ಅಂದ್ರೆ ಊಟದ ಜೊತೆಗೆ ಚಕ್ಲಿನ ತಿನ್ಬಹುದು, ಸಂಜೆ ಸ್ನಾಕ್ಸಿಗೂ ಆಗುತ್ತೆ ಅಲ್ವಾ? ಇದೆರಡರಲ್ಲಿ ನಿಮ್ ಫೇವ್ರೆಟ್ ರೆಸಿಪಿ ಯಾವುದು? ಎರಡು ಫೇವ್ರೇಟ್. ಓಕೆ, ಎಸ್ ಮೇಡಮ್, ಇಲ್ಲಿವರೆಗೂ ಬಂದು 2 ರೆಸಿಪಿನ ಹೇಳ್ಕೊಟ್ವಿ, ತಯಾರು ಮಾಡಿಕೊಟ್ವಿ. ಸೊ ನಿಮ್ಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ, ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಪುಟ್ಟ ಉಡುಗೊರೆ. ಸೊ ಈಗಾಗಲೇ ಹೇಳಿದ್ವಿ ಮನೆಯಲ್ಲಿ ಹೆಚ್ಚಾಗಿ ವೈಟ್ ರೈಸ್ ಮಾಡುವಂಥದ್ದು, ಬಟ್ ವಾರಕ್ಕೊಮ್ಮೆ ಬಾಯ್ಲ್ಡ್ ರೈಸ್ ಖಂಡಿತವಾಗ್ಲೂ ಮಾಡ್ತೀವಿ ಅಂತ. ಸೊ ಆಗ ಕುಚ್ಚಲಕ್ಕಿ ಟ್ರೈ ಮಾಡಿ, ಟೇಸ್ಟಿ ಆಗಿರುತ್ತೆ ಆ್ಯಂಡ್ ಹೆಲ್ದಿ ಆಗಿರುತ್ತೆ. ಸೊ ಕುಚ್ಚಲಕ್ಕಿ ಅಂತ ಹೇಳಿದ ಕೂಡಲೇ ಮುತ್ತಿನ ತರ ಇರುತ್ತೆ ಅದ್ರದ್ದು ಅಕ್ಕಿ, ಹಂಗಿದೆ ಅದು. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತಾ, ಹೀಗೇನೆ ನಮ್ಮ ಅಡುಗೆ ಮನೆಗೆ ಬಂದು ಯಾವಾಗ್ಲೂ ಹೊಸ ಹೊಸ ರೆಸಿಪಿನ ಹೇಳ್ಕೊಡ್ತಾರೆ. ನೀವು ಸಹ ಯಾವಾಗ್ಲೂ ನಮ್ಮನ್ನು ಕರಿತಾ ಇರಿ, ನಾವು ಮಾಡ್ತಾ ಇರ್ತೀವಿ. 2 ರೆಸಿಪೀಸ್ ಕೂಡ ಚಲೋ ಐತೆ. ಸೊ ಯಾವ್ದನ್ನ ತಿಂದು ಮುಗಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ, ಬಿಕಾಸ್ 2 ಕೂಡ ಅಷ್ಟೇ ಪರ್ಫೆಕ್ಟ್ ಸ್ನ್ಯಾಕ್ ರೆಸಿಪಿ ಅಲ್ವಾ? ಸೊ ಮಧ್ಯಾಹ್ನದಿಂದ ಈಗ ಸಂಜೆವರೆಗೆ ಟೈಮ್ ಇದೆ. ಸೊ ಯಾವ್ದು ಮಾಡಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ ಆ್ಯಂಡ್ ಏನು ಬೇಕು ಐಟಮ್ಸ್ ತಯಾರು ಮಾಡಿಕೊಂಡು ಸಂಜೆ ಹೊತ್ತಿಗೆ ಒಂದು ರೆಸಿಪಿನ ತಯಾರು ಮಾಡ್ಕೊಳ್ಳಿ. ಓಕೆನಾ? ಸೊ ಹೀಗೆ ಪ್ರತಿದಿನ ದಿನನಿತ್ಯ ಟೇಸ್ಟಿ ರೆಸಿಪೀಸ್ಗಾಗಿ, ಹೊಸ ಹೊಸ ರೆಸಿಪೀಸ್ಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.